ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ವಾರ್ತೆದ ವಿವರ. ಓದಂಟದ ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ದೆಪ್ಪಾವ್ನುಂದೆ ಅಂಗಾರೆ ಕೊಳಲದಂಚ ಕಾರ್ಯಗು ಜತ್ತಿನ ಟೋಲ್ಗೇಟ್ ವಿರೋಧಿ ಪೊರ್ಮಾಟದಕ್ಲಿನ್ನು ಬಾರಿ ಬಂದೋಬಸ್ತುಡು ಪೊಲೀಸರು ಸ್ವಾಧೀನಗುದೆ ತೊನ್ನೆಡ್ದಾವ್ರ ಪೊರ್ಮಾಟ ನನ್ನಲಾತ್ತು ಜೋರಾದು ಹೊಸ ಸ್ವರೂಪ ಪಡೆತಿಂಡ. ಓದಂಟದ ಸುರತ್ಕಲ್ ಟೋಲ್ಗೇಟ್ ದೆಪ್ಪವ್ನಿಂದ ಕೊಳಲದಂಚ ಕಾರ್ಯಗು ಜತ್ತಿನ ಟೋಲ್ಗೇಟ್ ವಿರೋಧಿ ಪೊರ್ಮಾಟದಕ್ಲಿನ್ನು ಬಾರಿ ಬಂದೋಬಸ್ತುಡು ಪೊಲೀಸರು ಸ್ವಾಧೀನಗುದೆ ತೊನ್ನೆಡ್ದಾವ್ರ ಪೊರ್ಮಾಟ ನನ್ನಲಾತ್ತು ಜೋರಾದು ಹೊಸ ಸ್ವರೂಪ ಪಡೆತಿಂಡ. ಕರಿನ 7 ವರ್ಷಲಿಡಿದು ಓದಂಟದ ಟೋಲ್ಗೇಟ್ ಆದ ರೂಪ ಪಡೆಯಿನ ಟೋಲ್ಗೇಟ್ನ ದೆಪ್ಪಾಯರೆ ಪಾಕ ಪೊರ್ಮಾಟ ನಡಪಾದು ಆಕೇರಿಗ ಅಂಗಾರೆ ಕಾಂಡೆ ಮಲ್ಲಮಟ್ಟದ ಪೊರ್ಮಾಟಗೂ ಅಟ್ಟಣೆ ಮಲ್ತದಿತ್ತರು. ಸಂಸದರು ನಳಿನ್ ಕುಮಾರ್ ಕಟೀಲ್ ಪಿರ 20 ದಿನ ಅವಕಾಶ ಕೇಂಡಲ ಹಠ ಬುಡಂದಿನ ಪ್ರತಿಭಟನಾಗಾರರು ಟೋಲ್ಗೇಟ್ ದೆಪ್ಪಾಲೆ ಇನ್ನಿಡದೆ ಸುಂಕದೆ ತೊನ್ನ ಕೈ ಬುಡ್ಲೆಂದು ಒತ್ತಾಯ ಮಲ್ತದಿತ್ತರು. ಪೊಲೀಸರು ರಾತ್ರಿನೇ ಪ್ರತಿಭಟನಾಗಾರರನ್ನ ಇಲ್ಲಡೆ ಪೊಗ್ಗುದು ನೋಟಿಸ್ ಕೊರ್ದು ಪೊರ್ಮಾಟ ಪೊಲಿಪೆರೆ ತೂತೆರು ದಿಡ್ದಾದು ಏವ್ರ ಹೆಚ್ಚಾದಿತ್ತಂಡ. ಅಂಗಾರೆ ಕಾಂಡೆನೆ ಟೋಲ್ಗೇಟ್ ಕೈತಲು ಪೊಲೀಸರು ಬಾರಿ ಬಂದೋಬಸ್ತ್ ಮಲ್ತಂಡಲ ಅವೇನು ಕ್ಯಾರ್ ಮಲ್ಪಂದೆ ಪೊರ್ಮಾಟದಕ್ಕಲು ಸೇರ್ದು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಸರ್ಕಾರಗೂ ಧಿಕ್ಕಾರ ಘೋಷಣೆಲೆತ್ತದು ಶಾಂತಿಡು ಪ್ರತಿಭಟನೆ ನಡಪಾಯಿರು. ಶಾಸಕರಾಯಿನ ಭರತ್ ಶೆಟ್ಟಿ, ಉಮಾನಾಥ ಕೋಟ್ಯಾನ್ ಬೊಕ್ಕ ವೇದವ್ಯಾಸ್ ಕಾಮತೆರಿಗ್ಲ ಧಿಕ್ಕಾರ ಘೋಷಣೆ ಪಾಡಿಯರು. ಟೋಲ್ಗೇಟ್ ದಂಚಿ ಪೋವೊಂದಿತ್ತಿನ ಪ್ರತಿಭಟನಾಗಾರರೇನು ಪೊಲೀಸರು ತಡೆತದು ದರ ಒಯ್ತೊಂದು ಪೋದು ಸ್ವಾಧೀನಗುದ್ದೆ ತೊಂದರು. ಮಿಥುನ್ ರೈ ಟೋಲ್ಗೇಟ್ ಏರ್ದು ಸರ್ಕಾರ ಬೊಕ್ಕ ಸಂಸದರಿಗೂ ಧಿಕ್ಕಾರ ಅಂದು ಬೊಬ್ಬೆ ಪಾಡಿಯರು. ಹೋರಾಟ ಸಮಿತಿ ಸಂಚಾಲಕಿಯರು ಮುನೀರ್ ಕಾಟಿಪಳ್ಳ, ಪ್ರತಿಭಾ ಕುಳ್ಳಾಯ್, ಐವನ್ ಡಿಸೋಜಾ, ವಿನಯ್ ಕುಮಾರ್ ಸೊರಕೆ, ಜೆಆರ್ ಲೋಬೋ, ಯಶವಂತ ಮರೋಳಿ, ಅಕ್ಷಿತ್ ಸುವರ್ಣ, ದಿನೇಶ್ ಹೆಗ್ಡೆ ಉಳಿಪಾಡಿ, ಆರ್ ಪದ್ಮರಾಜ್ ಇಂಚ ಪಾಕ ಜನ ನಾಯಕರನ್ನು ಪೊಲೀಸರು ಸ್ವಾಧೀನಗುದೆ ತೊಂಡಿರು. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರತ್ತು ಒಡಿಪು ಕಡಿಡ್ಲ ಪ್ರತಿಭಟನೆದಕ್ಕಲು ಬೈದಿರು. ಸುಂಕದ ಪುದರಡು ಸರ್ಕಾರ ಕಾಸ್ ವಸೂಲ್ ಮಲ್ಪನ ಬಗೆಟ್ಟು ಅಕುಲು ಈವ್ರ ತೋಜಾಯಿರು. ಬರವು ಕಲ್ಪನ ಪೊಣ್ಣುಲು ಸತ್ತ ಪಾಲ್ದೆ ತೊಂದು ತನ್ಕುಲಿನ ಬೇಜಾರು ತೆರಿಪಾದು ಸರ್ಕಾರದ ನೀತಿಗೆದುರು ಈವ್ರ ತೋಜಾಯಿರು. ಮುನೀರ್ ಕಾಟಿಪಳ್ಳ ಸೇರ್ದು 5 ಜನ ನಾಯಕರೇನು ಕಾರ್ಯಕರ್ತರೇನು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೂ ಬಾಕಿದಕ್ಲೇನು ಸುರತ್ಕಲ್ ಬಂಟಿರ್ನ ಭವನಗೂ ಇಂಚ ಪೊಲೀಸರು ಬೇತೆ ಕಡೆಕ್ ಲೆತ್ತೊಂದು ಪೋಯಿರು. ಟೋಲ್ಗೇಟ್ ಸಂಚಾರ ಬಂದ್ ಬೂರನ ತಪ್ಪಾಯರೆ ನಗರ ಪೊಲೀಸ್ ಕಮಿಷನರ್ ಕಾಸ್ತೆತ್ತೊಂದೆ ಒಂತೆ ಪೊರ್ತು ಗಾಡಿಲಿನ ಬುಡಿಯರೆ ಸೂಚನೆ ಕೊರಿಯರು. 5 ಪಕ್ಕ ಏಪಲದಂಚ ಸುಂಕದೆತ್ತೊಂದರೆ ಸುರುವಾಂಡು.
ಯಾವುದೇ ಕಾರಣಕ್ಕೂ ನಾವು ಹಿಂದಿರುವ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ. ಇವತ್ತು ಪೊಲೀಸರು ಬಂಧಿಸಲಿ, ಹೊಡೆಯಲಿ. ಇವತ್ತು ಲಾಠಿ ಹೊಡೆದಿದ್ದಾರೆ, ದೂಡಿ ಹಾಕಿದ್ದಾರೆ, ನಮಗೆ ಗಾಯಗೊಳಿಸಿದ್ದಾರೆ. ಅನೇಕರು ಇಬ್ಬರು ಗಾಯಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಮಾತನ್ನು ಹೇಳ್ತೇವೆ, ಟೋಲ್ ಗೇಟ್ ಅನ್ನು ತೆಗೆಯುವುದೇ ನಮ್ಮ ಗುರಿ. ಎಲ್ಲಿವರೆಗೆ ಟೋಲ್ ಗೇಟ್ ತೆಗೆಯುವುದಿಲ್ವೋ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ. ದಿನಕ್ಕೊಂದು ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ. ಜನರ ಮೇಲೆ, ತುಳುನಾಡಿನ ಜನರ ಮೇಲೆ ನೀವು ಇಂತಹ ಒಂದು ದೌರ್ಜನ್ಯವನ್ನು ಮಾಡಬೇಡಿ. ಬಹುಶಃ ಅವರ ಮತವನ್ನು ಗಳಿಸಿ ನೀವು ಇವತ್ತು ಅಧಿಕಾರ ವಹಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಜನರನ್ನು ಮರೆತಿದ್ದೀರಾ ಅಂತ ಹೇಳುವಂತಹ ಪ್ರಶ್ನೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಮಾಡಿದ್ರಿ? ಇವತ್ತು ಜನಗಳು ಅವರ ಕೆಲಸಗಳನ್ನು ಬಿಟ್ಟು, ಮನೆಯನ್ನು ಎಲ್ಲರನ್ನು ಬಿಟ್ಟು ಇಲ್ಲಿ ಬಂದು ನಿಂತಿದ್ದಾರಲ್ಲ, ಅವರು ಊಟಕ್ಕೆ ನಿಮ್ಮ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲದನ್ನು ಮಾಡಬೇಕು. ಯಾವುದರಿಂದ ಮಾಡಬೇಕು? ನೀವೊಬ್ಬರು ಸಂಸದರಾಗಿ, ಇಲ್ಲಿಯ ಶಾಸಕರುಗಳಾಗಿ ಇಂಥ ಕನಿಷ್ಠ ಈ ಹಗಲು ದರೋಡೆ ಆಗೋದಂತನ್ನು ತಪ್ಪಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ವಾ? ನೀವು ಲೈಸೆನ್ಸ್ ಕೊಟ್ಟಿದ್ದನ್ನು ಮಾಡ್ತಾ ಇದ್ದೀರಾ? ಉತ್ತರ ಕೊಡಿ ಇದಕ್ಕೆ. ನೀವು ಇವತ್ತು ಪೊಲೀಸ್ನವ್ರ ಹತ್ರ ಹೇಳಿ ಜನಗಳನ್ನು ಅರೆಸ್ಟ್ ಮಾಡಿದ್ದನ್ನು ನಿಲ್ಲಿಸಬಹುದು, ಆದರೆ ಇಡೀ ತುಳುನಾಡ ಜನತೆ ಎದ್ದಿದ್ದಾರೆ ಇದರ ಹಿಂದೆ. ನೀವು ಇವತ್ತು ಜನಗಳನ್ನು ಅರೆಸ್ಟ್ ಮಾಡಿದ್ರೆ ನಾಳೆ ಇದರ ಡಬಲ್ ಜನಗಳು ಬಂದು ಇಲ್ಲಿ ಬರ್ತಾರೆ. ಇಲ್ಲಿ ಹೊಡೆದಿದ್ದಾರೆ, ನಮ್ಮನ್ನ ಕೊಲೆ ಮಾಡಲಿಕ್ಕೆ ಸಿದ್ಧ ಅನ್ನೋ ರೀತಿಯಲ್ಲಿ ಇವತ್ತು ಟೋಲ್ ಪಾವತಿ ಮಾಡಿಸೋದು ನಿಲ್ಲಿಸಲೇಬೇಕು. ಇಲ್ಲಾದ್ರೆ ಇವತ್ತಿನಿಂದ ಆಗುವಂಥ ಅನಧಿಕಾರ ಘಟನೆಗೆ, ಟೋಲಿನಲ್ಲಿ ಆಗುವಂಥ ಘಟನೆಗಳಿಗೆ ನಾವು ಹೊಣೆಗಾರಿಕೆ ಅಲ್ಲ. ಇವತ್ತು ಟೋಲ್ ಪಾವತಿ ಮಾಡುವುದನ್ನು ನಿಲ್ಲಿಸಲಿ, ರೈಟಿನಲ್ಲಿ ಕೊಡಲಿ. ನಮ್ಮ ಹೋರಾಟ ಇಲ್ಲಿಗೆ ಬಿಡ್ತೀವಿ ನಾವು. ಅದು ನಿಲ್ಲಿಸಲಿಲ್ಲ. ಈ ಹೋರಾಟಕ್ಕೆ ನಾಳೆ ಏನಾದರೂ ಬೇರೆ ಬಣ್ಣ ಬಂದರೆ ಅದಕ್ಕೆ ನಾವು ಕಾರಣರಲ್ಲ. ನಮ್ಮ ಉದ್ದೇಶ ಸ್ಪಷ್ಟ. 18 ತಾರೀಕು ಇವತ್ತು ಯಾವುದೇ ಕಾರಣಕ್ಕೆ ಟೋಲನ್ನು ನಿಲ್ಲಿಸಲೇಬೇಕು. ಇದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಇದು ಯಾವುದೇ ಕಾರಣಕ್ಕೆ ನಿಲ್ಲುವಂಥ ಹೋರಾಟ ಅಲ್ಲ. ನಾವು ಈಗ ಸಂಗ್ರಹಣ ನಿಲ್ಲದಿದ್ದರೆ ನಾವು ಪುನಃ ನಾಳೆ ಕೂಡ ಬಂದು ಇಲ್ಲಿ ಹೋರಾಟವನ್ನು ಮಾಡ್ತೇವೆ. ಇದು ಎಲ್ಲಿವರೆಗೆ ಇವರು ನಿಲ್ಲಿಸ್ತಾರೆ ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ದೆಪ್ಪಾಯರೆಗಾದ ನಡಪಾಯಿನ ಮಾಮೂಲಿನ ಪ್ರತಿಭಟನೆ ಪಗ ಪಾಕಜನ ಪೊರ್ಮಠದ ನಾಯಕರನ್ನು ಕಾರ್ಯಕರ್ತರನ್ನು ಪೊಲೀಸರು ಸ್ವಾಧೀನಗೊದೆತ್ತೊನ್ನಗ ಲಾಠಿ ಬೀಜಿದರು. ಅಪಗ ಪ್ರತಿಭಟನೆ ನಡೆತ್ತಿನ ಅಬ್ದುಲ್ ಖಾದರ್ ಪನ್ಪನರ್ನ ಕಣ್ಣಿಗೆ ಬಲವಾಯಿನ ಪೆಟ್ಟು ಬೂರ್ದು ಅರೆನು ಆಸ್ಪತ್ರೆಗೆ ಸೇರ್ಸಾದರು. ಸುರತ್ಕಲ್ ಎನ್ಐಟಿಕೆ ಟಾಲ್ಗೇಟ್ ಕೈತಲ್ ಅಂಗಾರೆ ನಡಪಾಯಿನ ಟಾಲ್ಗೇಟ್ ದೆಪ್ಪವನ ಪ್ರತಿಭಟನೆದ ಪೊರ್ತುಡು ಒರಿಯನ ಕಣ್ಣಿಗೆ ಜೋರ್ದ ಪೆಟ್ಟಾತಂಡು. ಪಾಕಜನ ಪೊರ್ಮಠದ ನಾಯಕರನ್ನು ಕಾರ್ಯಕರ್ತರನ್ನು ಪೊಲೀಸರು ಸ್ವಾಧೀನಗೊದೆತ್ತೊನ್ನಗ ಲಾಠಿ ಬೀಜಿದರು. ಅಪಗ ಪ್ರತಿಭಟನೆ ನಡೆತ್ತಿನ ಅಬ್ದುಲ್ ಖಾದರ್ ಪನ್ಪನರ್ನ ಕಣ್ಣಿಗೆ ಬಲವಾಯಿನ ಪೆಟ್ಟು ಬೋರ್ದುಂಡು. ಜೋರ್ದ ಪೆಟ್ಟಾದ ನೆತ್ತರು ಜಪ್ಪನಗ ಪ್ರತಿಭಟನೆ ನಡೆತ್ತಿನ ಕೆಲವರು ಅರೆನು ಸುರತ್ಕಲ್ದ ಪದ್ಮಾವತಿ ಆಸ್ಪತ್ರೆಗೆ ಸೇರ್ಸಾಯರು. ಅಲ್ಪೊಡ್ದು ಹೆಚ್ಚಿಗೆ ಮರ್ದಗಾದ ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದರಿಂದ ತೆರೆದು ಬೈತಂಡು. ಪಾಕಜನ ನಾಯಕರು ಬೊಕ್ಕ ಕಾರ್ಯಕರ್ತರನ್ನು ಪೊಲೀಸರು ದೆರ್ತುಕೊನ್ನದು ಪ್ರತಿಭಾ ಕುಳಾಯಿ ಸೇರ್ನಂಚ ಪೊಂಜೋಲೆಲ್ನ ಒಟ್ರಾಸಿ ಕೊನೆಯಿನ ಬಗಿಟ್ಟು ಬಾರಿ ಏವ್ರ ತೋಜಿದು ಬೈತಂಡು. ಪೊಲೀಸರು ಹೊಡೆದಿದ್ದಾರೆ. ಲಾರಿ ಬುಕ್ಕ ಪಿಕಪ್ ಗಾಡಿಲು ಎಡ್ತಿನ ಅವಗಡುಡು ಒರಿ ತೀರ್ದು ಕೂಡ ಇರುವೆರೆಗೂ ಜೋರ್ದ ಪೆಟ್ಟಾದು ಆಸ್ಪತ್ರೆ ಸೇರ್ನ ಬೇಜಾರ್ದ ಸಂಗತಿ ಬಂಟ್ವಾಳ ತಾಲೂಕದ ಪುಂಜಲ ಕಟ್ಟೆಡು ನಡೆತಿದ್ದ. ಲಾರಿ ಬೊಕ್ಕ ಪಿಕಪ್ ಗಾಡಿಲು ಎಡ್ತಿನ ಅವಗಡುಡು ಒರಿ ತೀರ್ದು ಕೂಡ ಇರುವೆರೆಗೂ ಜೋರ್ದ ಪೆಟ್ಟಾದು ಆಸ್ಪತ್ರೆ ಸೇರ್ನ ಬೇಜಾರ್ದ ಸಂಗತಿ ಬಂಟ್ವಾಳ ತಾಲೂಕದ ಪುಂಜಲ ಕಟ್ಟೆಡು ನಡೆತಿದ್ದ. ಪಿಕಪ್ ಗಾಡಿದ ಡ್ರೈವರ್ ಪಾಂಡವರೆ ಕಲ್ಲದ ಸಾಹಿಲ್ ಜೀವ ಕಳೆವನ್ನಾರಾದಿತ್ತದು ಒಟ್ಟಿಗಿತ್ತಿನ ಅವಿನಾಶ್ ಪನ್ಪುನರೆಗ್ ಜೋರ್ದ ಪೆಟ್ಟಾತಂಡು. ಲಾರಿ ಡ್ರೈವರ್ಗಳ ಜೋರ್ದ ಪೆಟ್ಟಾದಿತ್ತದು ಅಪಾಯೊಡ್ದು ಬಚಾವಾತಿರು. ಪುಂಜಲಕಟ್ಟೆ ಪ್ರಗತಿ ಆಸ್ಪತ್ರೆದ ಎದುರು ರಾಷ್ಟ್ರೀಯ ರಾಜಮಾರ್ಗಡು ಅವಘಡ ಆದಿತ್ತದು ಕುಡ್ಲದಂಚಿಡ್ದು ಧರ್ಮಸ್ಥಳದಂಚಿ ಪೋವಂದಿತ್ತಿನ ಲಾರಿ ಪುಂಜಲಕಟ್ಟಿರ್ದು ಒಗ್ಗದಂಚಿ ಪೋವಂದಿತ್ತಿನ ಪಿಕಪ್ ಗಾಡಿಗೆ ಎಡ್ತದುಂಡು. ಕುದ್ದನರ ಬಸಗು ಪಿಕಪ್ ಗಾಡಿದ ಎಲ್ಲಿಲ್ಯ ಬಾಗಲು ಮಾತ ಓಲೋಲು ರಟ್ಟದುಂಡು. ಪುಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದುಂಡು. ಬಿಜೆಪಿ ದಕ್ಲಿಗೂ ಪಂಚಾಯತ್ ರಾಜ್ ವ್ಯವಸ್ಥೆದ ಮಿತ್ತು ವಿಶ್ವಾಸ ಇಜ್ಜಿಂದು ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪಂತೆರು. ಗ್ರಾಮ ಪಂಚಾಯತ್ ಸದಸ್ಯರನ್ನ ಹಕ್ಕಲೇನು ಕಮ್ಮಿ ಮಲ್ತದು ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಬಲದಾಂತೆ ಮಲ್ಪುನ ಬಿಜೆಪಿ ಸರ್ಕಾರದ ನೀತಿಗೆ ಎದುರಾದ ಬಂಟ್ವಾಳ ತಾಲೂಕ್ ಪಂಚಾಯತ್ ಎದುರು ನಡಪಾಯಿನ ಪ್ರತಿಭಟನೆಡು ಆರ್ಪಾತಿರಿಯರು.
ಗ್ರಾಮ ಪಂಚಾಯತ್ ಪ್ರತಿನಿಧಿಲಿನ ಹಕ್ಕನ್ನು ಕಮ್ಮಿ ಮಲ್ತದ್ದು ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಬಲದಾಂತೆ ಮಲ್ಪುನ ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರದ ನೀತಿಗೆ ಎದುರಾದ ಅಂಗಾರೆ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ದುಂಬಾಳ್ತೆಡು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಬಂಟ್ವಾಳ ಬೊಕ್ಕ ಪಾಣೇರು ಬ್ಲಾಕ್ದ ನಿಲಿಟ್ಟು ತಾಲೂಕು ಪಂಚಾಯತ್ದ ಎದುರು ಪ್ರತಿಭಟನೆ ನಡೆಪಾಯಿರು. ಪ್ರತಿಭಟನೆಡು ರಮಾನಾಥ್ ರೈ ಪಾತಿರ್ದು ಬಿಜೆಪಿ ದಕ್ಲೆಗ್ ಪಂಚಾಯತ್ ರಾಜ್ ವ್ಯವಸ್ಥೆದ ಮಿತ್ತು ವಿಶ್ವಾಸ ಇಜ್ಜಿ ವಾಯ್ದೆ ಮುಗಿದು ಪಾಕ ತಿಂಗಳು ಕರಿಂಡಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಓಟ್ ನಡಪಾದಿಜೇರು 40% ಕಮಿಷನ್ ದೆತ್ತೊಂದು ಅರ್ಹತೆ ಇಜ್ಜಂದಿನಕ್ಲೆಗ್ ಕಾಮಗಾರಿ ಕೊರ್ದಿತ್ತದು ಹಾಳು ಗುಣಮಟ್ಟದ ಕಾಮಗಾರಿ ನಡೆತೊಂದುಂಡು ಅಲ್ಪಸಂಖ್ಯಾತ ದಲಿತ ಸಮುದಾಯದ 40% ಅನುದಾನಲೇನು ಬೇತೆ ಕಡೆಕ್ ವರ್ಗ ಮಲ್ತೊಂದುಂಡು ರೈಕಲು ದೂರಿಯರು. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ವ್ಯವಸ್ಥೆದ ಜಿಲ್ಲಾ ಗುರ್ಕಾರ್ಯರು ಸುಭಾಷ್ ಚಂದ್ರ ಶೆಟ್ಟಿ, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಬೇಬಿ ಕುಂದರ್, ಪಾಣೇರು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸುದೀಪ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರಾಯನ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಪದ್ಮಶೇಖರ್ ಜೈನ್, ಎಂಎಸ್ ಮೊಹಮ್ಮದ್, ಪದ್ಮನಾಭ ರೈ ಪಾಲ್ಗೊಳ್ಳಿದರು. ಸುಭಾಷ್ ಚಂದ್ರ ಶೆಟ್ಟರು ಜಿಲ್ಲಾ ಪಂಚಾಯತ್ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಸವಿಸ್ತಾರವಾಗಿ ಕೆಲವಾರು ವಿಚಾರಗಳನ್ನು ಹೇಳಿ ವಿಕೇಂದ್ರೀಕರಣ ಆಗಬೇಕು. ಪಂಚಾಯತ್ನಲ್ಲಿ ಅಧಿಕಾರ ಪಂಚಾಯತ್ಗೆ ಸಿಗುವಂತೆ ಮಾಡಬೇಕು. ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಪಂಚಾಯತ್ನಲ್ಲಿ ಆಗಬೇಕು. ಪಂಚಾಯತ್ನ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನೇರವಾಗಿ ಪಂಚಾಯತ್ಗೆ ದುಡ್ಡು, ಜಿಲ್ಲಾ ಪಂಚಾಯತ್ ದುಡ್ಡು ಬರಬೇಕು ಅಂತೇಳಿ ವಿಕೇಂದ್ರೀಕರಣ ಮಾಡಬೇಕು ಅಂತ ಆಲೋಚನೆ. ಕುಂದಾಪುರ ಉಡುಪುನ ಮಲ್ಪೆದ ಗರುಡ ಪುದರ್ದ ಯಂತ್ರ ಓಡ ಕಡಲಡು ಮೀನು ಪತ್ತೆರೆಂದು ಬಲೆ ಬೀಚಿನಾಗ ಅವು ಕುಡ್ಲಾ ಕೋಸ್ಟ್ ಗಾರ್ಡ್ದ ಯಂತ್ರ ಓಡದ ಫ್ಯಾನ್ ತಿಕ್ಕಲ್ದು ಲಕ್ಷಗಟ್ಲೆ ರೂಪಾಯಿ ಬಿಲ್ಲತ ಬಲೆ ನಾಶಾಯಿನ ಬಗೆಟ್ಟು ವರದಿಯಾತನು. ಕುಂದಾಪುರ ಉಡುಪುನ ಮಲ್ಪೆದ ಗರುಡ ಪುದರ್ದ ಯಂತ್ರ ಓಡ ಕಡಲಡು ಮೀನು ಪತ್ತರೆಂದು ಬಲೆ ಬೀಚಿನಾಗ ಅವು ಕುಡ್ಲಾ ಕೋಸ್ಟ್ ಗಾರ್ಡ್ದ ಯಂತ್ರದ ಓಡದ ಫ್ಯಾನ್ ತಿಕ್ಕಲ್ದು ಲಕ್ಷಗಟ್ಲೆ ರೂಪಾಯಿ ಬಿಲ್ಲತ ಬಲೆ ನಾಶಾಯಿನ ಬಗೆಟ್ಟು ವರದಿಯಾತನು. ಬಲೆ ಪರಿ ನೀಡಿದವರ ಲಕ್ಷಗಟ್ಲೆ ರೂಪಾಯಿ ದಾತ ನಷ್ಟ ಉಂಡಾತನಂದು ಅಂದಾಜು ಮಲ್ತದಂಡು. ಅಧಿಕಾರಿಲು ಜವಾಬ್ದಾರಿಡು ಕಾರ್ಯ ಮಲ್ಪಂದೆ ಇಂಚ ಆತನಂದು ಮೀನುಗಾರರ ನಾಯಕಿರು ಏವ್ರ ತೋಜಾದಿರು. ಕರೀನಾ 1.5 ವರ್ಷಡು ಬೇತೆ ಬೇತೆ ನಮೂನೆಡು 47,40,000 ರೂಪಾಯಿ ಖರ್ಚಿಡು ಗುರು ಬೆಳದಿಂಗಳು ಸಂಸ್ಥೆ ಸಮಾಜಗು ಬೋಡಾಯಿನ ಎಡ್ಡೆ ಕಾರ್ಯ ನಡಪಾದನಂದು ಸಂಸ್ಥೆದ ಗುರಿ ಕಾರ್ಯರು ಆರ್ ಪದ್ಮರಾಜ್ ಪಂತೆರು. ಗುರು ಬೆಳದಿಂಗಳು ಸಂಸ್ಥೆದ ಅನಿಲಿಟ್ಟು ಬೆಂಜನ ಪದವು ರಾಮನಗರದ ಭವಾನಿ ರವೀಂದ್ರ ಮೇರಿನ ಇಲ್ಲನು ಪೀರಾ ಸಜ್ಜೆ ಮಲ್ತು ಕಟ್ಟದು ಬುಡುದು ಕೊರ್ಪುನ ಲೇಸುಡು ಆರ್ಪಾತಿರಿಯರು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 158ನೇ ವರ್ಷದ ಜನ್ಮ ದಿನಾಚರಣೆಲೆ ಕೊಡು ಕುಡ್ಲಾ ಕುದ್ರೋಳಿದ ಗುರು ಬೆಳದಿಂಗಳು ಫೌಂಡೇಶನ್ ದಾನಿಲೆಟ್ಟು ಬೆಂಜನ ಪದವು ರಾಮನಗರದ ಭವಾನಿ ರವೀಂದ್ರ ಮೇರೆನ ಇಲ್ಲನು ಪೀರಾ ಸಜ್ಜೆ ಮಲ್ತದು ಕಟ್ಟದಿತ್ತದು ಸಜ್ಜೆ ಆಯ್ನ ಇಲ್ಲು ಆ ಕುಟುಂಬಗೂ ಬುಡ್ದು ಕೊರ್ಪುನ ಲೇಸು ನಡೆತಂಡು. ಗುರು ಬೆಳದಿಂಗಳು ಸಂಸ್ಥೆದ ಗುರಿ ಕಾರ್ಯರು ವಕೀಲರು ಪದ್ಮರಾಜ್ ಗುರ್ಕಾರ್ಮಿ ವಹಿಸಿದ ಪಾತಿರ್ದು ಕರಿನ 1.5 ವರ್ಷಡು ಗುರು ಬೆಳದಿಂಗಳು ಫೌಂಡೇಶನ್ ದಾನಿಲೆಟ್ಟು ಬರವು ಆರೋಗ್ಯ ಆಸರೆ ಇಂಚ ಬೇತೆ ಬೇತೆ ನಮೂನೆಡು 57,40,000 ರೂಪಾಯಿ ಖರ್ಚಿಡು ಸಮಾಜಗು ಬೋಡಾಯಿನ ಎಡ್ಡ ಕಾರ್ಯ ನಡಪಾದಂಡು. ಜಾತಿ ಧರ್ಮ ಭೇದದಂತೆ ಸಮಾಜದ ಮಾತಾವರ್ಗದ ಜನಪ್ರಿಯ ಒಟ್ಟುಗೂ ಸಂಸ್ಥೆ ಉಪ್ಪುಣೊಂದು ಪಂಡೆರು. ಗುರುಬೆಳದಿಂಗಳು ಸಂಸ್ಥೆದ ಬಗ್ಗೆ ಮತ್ ನಿರೀಕ್ಷೆಲು ಸಮಾಜಡು ಉಂಡು ಅಂಡ ನೆತ್ತ ಒಂಜಿ 10% ಬೇಲಂಡ ನಮ್ಮ ಮಲ್ಪೋಡು ಬಂದು ನಮ್ಮ ರಾತ್ರಿ ಬಗೆಲು ಪ್ರಯತ್ನ ಬರಂದಿಲ್ಲ. ಬಹುಶಃ ಯಾನ್ ಇನ್ನಿತ ದಿನೊಟ್ಟಿಗಳ ಪಂಡ್ರೆ ಇಚ್ಛಿಸವೆ ಈ ಮಾತೆ ನೆಟ್ಟೆ ಗುರುಬೆಳದಿಂಗಳು ಸಂಸ್ಥೆಗೆ ಇನಿ ಬರ್ಪುನ ಅರ್ಜಿಲು ಅವು ಇಲ್ಲು ಕಟ್ಟದು ಕೊರ್ಲೆಂದು ಆದುಪ್ಪು ಅಥವಾ ವಿದ್ಯಾಭ್ಯಾಸಕ್ಕೂ ಸಹಾಯ ಮಲ್ಪಲೆಂದು ಪಂಡದ ಆದುಪ್ಪು ಅಥವಾ ಆರೋಗ್ಯದ ವಿಚಾರಲೆಡೆ ಆದುಪ್ಪು ಪಾಪದ ಪುಂಜೋಕ್ಲೆಗೆ ಮದುವೆ ಮಲ್ಪನಾಗ ಸಹಾಯ ಮಲ್ಪಲೆಂದು ಪಂಡುಪ್ಪು ಉನೇನೆ ಬಹುಶಃ ಸರಕಾರಗಳ ಮಲ್ಪರೆ ಸಾಧ್ಯ ಇಜ್ಜೆ ಅಂದು ಪಂಡದು ಎಂಕ ಅವನ್ನುಂಡು ಆಯ್ತ ಒಟ್ಟಿಗೂ ನಾರಾಯಣ ಗುರುಕುಲ್ ಪಂತಿನಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂಚ ವಿದ್ಯೆಯಿಂದ ಸ್ವತಂತ್ರ ಆಪುನು ಪಂಡ ವಿದ್ಯೆ ಕಲ್ತದು ನಮ್ಮ ಒಂಜಿ ಸ್ವ ಉದ್ಯೋಗವನ್ನು ಮಲ್ತದ್ದು ಅಥವಾ ಒಳ್ಳ ಉದ್ಯೋಗ ಸೇರ್ದು
ಬಡವೇರ್ನ ಕಣ್ಣೊರೆಸಿನಂಚಿನ ಬೇಲೆ ಮಲ್ಪಲೆ ಎಂದು ಮಾಡ್ತಿನಂಚಿನ ಸಾಮಾಜಿಕ ಕಾರ್ಯಕರ್ತರು ಉಷಾ ಮರೂಳಿ, ಒಡಿಪು ಜಿಲ್ಲಾ ಬಿಲ್ಲವ ಯುವ ವೇದಿಕೆದ ಗುರುಕಾರ್ಯರು ಪ್ರವೀಣ್ ಪೂಜಾರಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಉದ್ಯಮಿ ಲಾಯನ ಕಿಶೋರ್ ದಂಡಕೀರಿ, ಶ್ರೀನಿವಾಸ ಕೂಳೂರು, ವಿಷ್ಣುದಾಸ್, ಸಾಮಾಜಿಕ ಕಾರ್ಯಕರ್ತರು ಸತೀಶ್ ಪೂಜಾರಿ ಸಜಿಪ, ಗಿಜ್ಜಗಿರಿ ಕ್ಷೇತ್ರದ ಒತ್ತು ಗುರುಕಾರ್ಯರು ರವಿ ಚಿಲಿಂಬಿ, ಮಾಹಿತಿದಾರರು ರಾಜೇಂದ್ರ ಚಿಲಿಂಬಿ, ಗುರು ಬೆಳದಿಂಗಳು ಒತ್ತು ಗುರುಕಾರ್ಯರು ರಘುನಾಥ ಮಾಭಿಯಾನ್, ಕಾರ್ಯಂತರು ರಾಜೇಶ್ ಸುವರ್ಣ ಬಂಟ್ವಾಳ, ಗಜೇಂದ್ರ ಪೂಜಾರಿ, ಕುಸುಮಾಕರ್, ಬಾಲಚಂದ್ರ ಪಾಲ್ದಿತ್ತೊಂಡಿರು. ಕ್ಯಾಂಡಲ್ ತಯಾರು ಮಲ್ಪನ ಬಗೆಟ್ಟು ವನಿತಾ ಎಸ್, ದೀಪದ ಬತ್ತಿ ತಯಾರು ಬಗೆಟ್ಟು ಅನಿಲ್ ಕುಮಾರ್ ಕದ್ರಿ, ತೂಪರಿಕೆ ನಡಪಾದು ಸ್ವಂತ ಬೇಲೆಗಾದ ಕಾರ್ಯಗಾರ ನಡೆತಂಡು. ಹುಷಾರಿಜ್ಜನಿನ ಬಡವರೆಗೂ ಮರ್ದುಪಟ್ಟು ನವಕ ಶ್ರುತಿ, ಸಂಜೀವ ಶೆಟ್ಟಿ, ಮನೋಹರ್ ಆನಂದ್, ಸುರೇಖಾ, ಸವಿತಾ ನಾರಾಯಣ, ಪವಿತ್ರ ನಾರಾಯಣ ಮೊಕ್ಲಿನ ಕುಟುಂಬಗೂ ಪೊಲಿಗೆದ ಯಂತ್ರ ಪಟ್ಟಣ ಕಾರ್ಯಕ್ರಮ ನಡೆತಂಡು. ಬೆಳ್ತಂಗಡಿ ಶಾಸಕರಿಗೂ ಪರಂಗಿಪೇಟೆಡು ತಲ್ವಾರ್ ತೋಜಾದ ಪೊಡಿಪಾಯಿನ ಕೇಸನ್ನು ಸಿಐಡಿ ತನಿಖೆಗೆ ಒಪ್ಪಿಯಾದ ಸರ್ಕಾರ ಆದೇಶ ಪಿದಡ್ಪಾದನು. ಈ ಕೇಸುಡು ರಿಯಾಜ್ ಪನ್ಪುನಾಯನು ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಬಂಧನ ಮಲ್ತದು ಸ್ಕಾರ್ಪಿಯೋ ಕಾರನ್ನು ಸ್ವಾಧೀನಗುದ್ದೆ ತೊಂದರು. ಬೆಳ್ತಂಗಡಿ ಶಾಸಕರಿಗೂ ಪರಂಗಿಪೇಟೆಡು ತಲ್ವಾರ್ ತೋಜಾದ ಪೊಡಿಪಾಯಿನ ಕೇಸನ್ನು ಸಿಐಡಿ ತನಿಖೆಗೆ ಒಪ್ಪಿಯಾದ ಸರ್ಕಾರ ಆದೇಶ ಪಿದಡ್ಪಾದನು. ಈ ಕೇಸುಡು ರಿಯಾಜ್ ಪನ್ಪುನಾಯಗ್ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಬಂಧನ ಮಲ್ತದ ಸ್ಕಾರ್ಪಿಯೋ ಕಾರನ್ನು ಸ್ವಾಧೀನಗುದ್ದೆ ತೊಂದರು. ಅಕ್ಟೋಬರ್ 13 ರಾತ್ರಿ ಹರೀಶ್ ಪೂಂಜಾ ಬೆಂಗಳೂರು ಕುಡ್ಲಗ್ ಬತ್ತದ ಬೆಳ್ತಂಗಡಿಗೆ ಪೋನಗ ಅರೆನ ಕಾರನ್ನು ಬೇರೆ ಪತ್ತದ ಆರೋಪಿ ಪರಂಗಿಪೇಟೆಡು ಶಾಸಕರಿಗೆ ನಿರ್ದು ತಲ್ವಾರು ತೋಜಾದ ಪೋಡಿಪಾದ ಪತ್ರಡಾತೆಂದು ದೂರು ಪಾಡ್ದಿತ್ತಂಡು. ಈ ಬಗೆಟ್ಟು ಪೊಲೀಸರು ತನಿಖೆ ನಡೆಪಾದಿತ್ತರು. ತನಿಖೆದ ಬಗೆಟ್ಟು ಮಾಹಿತಿ ಕೊರ್ನ ಜಿಲ್ಲಾ ಎಸ್ಪಿ ಋಷಿಕೇಶ್ ಭಗವಾನ್ ಸೋಣಾವಣೆ ಒಂದೊಂಜಿ ಓವರ್ಟೇಕ್ ವಿಚಾರಣೆ ನಡೆತಿದಿನ ಸಂಗತಿ ಆದಿತ್ತದು. ಆರೋಪಿ ರಿಯಾಜ್ನ ಗಾಡಿಡು ತಲ್ವಾರ ಹತ್ತಂಡ ಬೇತ ಉವೆ ಆಯ್ದ ತೋಜಿದಜಿ. ಆರೋಪಿ ರಿಯಾಜ್ ಎಲ್ ಆಕಾರದ ಸ್ಪಾನರ್ ಅನ್ನು ಮಾತ್ರ ಬೀಜಾದೆಂದು ತೆರಿಪಾದಿತ್ತರು. ಅಂಡ ಎಸ್ಪಿ ಪಂಡಿನ ಬಗೆಟ್ ಅಸಮಾಧಾನ ತೋಜಾಯಿನ ಶಾಸಕರು ಸರ್ಕಾರ ತನಕ ಕೊರ್ತಿನ ಗನ್ ಮ್ಯಾನ್ ವ್ಯವಸ್ಥೆಯನ್ನು ವಾಪಸ್ ಕಡಪುಡ್ದರು. ಸರ್ಕಾರ ಇತ್ತ ಈ ಕೇಸನ್ನು ಗಂಭೀರವಾದದೆ ತೊಂದು ಸಿಐಡಿಗೆ ಒಪ್ಪಿಯಾದಳು. ಕುಡ್ಲ ತಾಲೂಕು ಬಜ್ಪೆದ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಸುರಂಗ ಆಲಯ ಪೊಗ್ಗುನ ಬೊಕ್ಕ ಸುರಂಗ ಸೀರ್ತ ಮೀಪುನ ಸಂಪ್ರದಾಯದ ಆಚರಣೆ ಸೋಮವಾರ ಕಾವೇರಿ ಸಂಕ್ರಾಂತಿದ ದಿನ ಶುರುವಾಂಡ. ಕೊಂಡೆ ಊರದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ತುಡರ್ ಬೊಲ್ಪು ಪತ್ತಾದ ಸುರಂಗ ಸೀರ್ತಗು ಪೊಗ್ಗುನ ಕಾರ್ಯಕ್ರಮ ಉದಿಪನ ಮಲ್ತೆರು. ಕುಡ್ಲ ತಾಲೂಕು ಬಜ್ಪೆದ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಸುರಂಗ ಆಲಯ ಪೊಗ್ಗುನ ಬೊಕ್ಕ ಸುರಂಗ ಸೀರ್ತ ಮೀಪುನ ಸಂಪ್ರದಾಯದ ಆಚರಣೆ ಸೋಮವಾರ ಕಾವೇರಿ ಸಂಕ್ರಾಂತಿದ ದಿನ ಶುರುವಾಂಡ. ಮಂಜೇಶ್ವರ ತಾಲೂಕು ಉಪ್ಪಳ ಕೊಂಡೆ ಊರದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ತುಡರ್ ಬೊಲ್ಪು ಪೊತ್ತಾದ ಸುರಂಗಗು ಪೊಗ್ಗುನ ಕಾರ್ಯಕ್ರಮ ಉದಿಪನ ಮಲ್ತೆರು. ಕ್ಷೇತ್ರದ ತಂತ್ರಿಲೋ ಬಗ್ಗಮಜಲ್ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಲೋ ಧಾರ್ಮಿಕ ವಿಧಿವಿಧಾನುಲೇನು ನಡಪಾಯರು. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ, ಧಾರ್ಮಿಕ ಪರಿಷತ್ ಸದಸ್ಯರು ಭುವನಾಭಿರಾಮ ಉಡುಪ, ಪೂಜೆ ಮಲ್ಪುನ ಗಣಪತಿ ಭಟ್, ವೆಂಕಟರಾಜ್ ಭಟ್, ಎನ್ವಿ ಜಿಕೆ ಭಟ್, ಪ್ರಸನ್ನ ಭಟ್ ನೆಲ್ಲಿತೀರ್ಥ ಈ ಪೊರ್ತೊಡಿತ್ತರು. ಕೊಂಡೆವೂರು ಸ್ವಾಮೀಜಿ ಬೊಕ್ಕ ಬಿನ್ನೆರು ತಂತ್ರಿಯರ್ನ ಒಟ್ಟುಗೂ ಸುರಂಗ ಆಲಯಗೂ ಪೊಗ್ಗಿಯರು. ಶ್ರೀ ಸೋಮನಾಥ ದೇವರ ಪಾದಾರ್ಥ ಗೋವಿಂದನಿ ಗೋವಿಂದ ಗೋವಿಂದನಿ ಗೋವಿಂದ. ನಾವೆಲ್ಲರೂ ಆನಂದವಾಗಿರಬೇಕು ಅಂತ ಆದರೆ ಭಗವಂತನ ಭಕ್ತಿಯನ್ನ ಮಾಡಬೇಕು. ಭಗವಂತನ ಭಕ್ತಿ ಅಂದ್ರೆ ಭಗವಂತನನ್ನು ಸ್ಮರಿಸಿ ನಮಗೆಲ್ಲವನ್ನು ಕೊಡುವಂತಹ ಅವನ ಬಗ್ಗೆ ಕೃತಜ್ಞತಾ ಭಾವದಿಂದ ಪ್ರೀತಿ ಮಾಡುವುದು. ಹಾಗಾಗಿ ಇಂತಹ ಭಾವನೆ ನಮ್ಮಲ್ಲಿ ಜಾಗೃತಿಯಾದರೆ ನಮ್ಮ ಮನಃಶುದ್ಧೀಕರಣ ಆಗುತ್ತದೆ. ಮನಸ್ಸು ಮಲಿನವಾದರೆ ಅದು ಅಣುಬಾಂಬಿಗಿಂತಲೂ ಅಪಾಯ ಅಂತ ನಮಗೆ ಹಿರಿಯರು ಎಚ್ಚರಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ಲೋಕದಲ್ಲಿ ಅತಿ ಅಗತ್ಯವಾಗಿ ಆಗಬೇಕಾದದ್ದು ಎಲ್ಲರ ಮನಸ್ಸಿನ ಶುದ್ಧೀಕರಣ. ಈ ನಿಟ್ಟಿನಲ್ಲಿ ನಾವು ಇಂತಹ ಧಾರ್ಮಿಕ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಾಗ, ಇಂತಹ ಪುಣ್ಯಕ್ಷೇತ್ರದಲ್ಲಿ
ತೀರ್ಥಸ್ನಾನವನ್ನು ಮಾಡಿದಾಗ ನಮಗೆ ಕಾಯಶುದ್ಧಿ ಮತ್ತು ಮಂತ್ರಶುದ್ಧಿ ಮನಃಶುದ್ಧಿ ಎರಡೂ ಆಗುತ್ತದೆ. ಯುಎಇ ನಡತಿನ ಅಂತಾರಾಷ್ಟ್ರೀಯ ಕೆಪಿಕೆ ನಂದಿನ ಕ್ಲಿನ T20 ಕ್ರಿಕೆಟ್ 2022 ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆಂದಿನ ಕೆಪಿಕೆ ನಂದಿನ ಕ್ಲಿನ ಭಾರತ ಕ್ರಿಕೆಟ್ ಕೂಟದ ಸದಸ್ಯರು ಬೈಂದೂರು ತಾಲೂಕದ ಗೋಳಿಹೊಳೆ ಗ್ರಾಮದ ಹುಂಚಣಿ ಚಿಕ್ಕಹಳ್ಳಿದ ಬಿರ್ಸಿರು ಪೃಥ್ವಿರಾಜ್ ಶೆಟ್ಟಿಗ್ ಗರ್ದದ ಮೆರವಣಿಗೆಡಲೆ ತಂದು ಪೋದು ಅರೆನ ಪುಟ್ಟೂರುಡು ತಮ್ಮನದ ಮರ್ಯಾದೆ ಮಲ್ತೆರು. ಯುಎಇ ನಡತಿನ ಅಂತಾರಾಷ್ಟ್ರೀಯ ಕೆಬಿಕೆ ನಂದಿನ ಕ್ಲಿನ T20 ಕ್ರಿಕೆಟ್ 2022 ಚಾಂಪಿಯನ್ಶಿಪ್ ಪ್ರಶಸ್ತಿನ ಗೆಂದಿನ ಕೆಬಿಕೆ ನಂದಕ್ಲಿನ ಭಾರತ ಕ್ರಿಕೆಟ್ ಕೂಟದ ಸದಸ್ಯರು ಬೈಂದೂರು ತಾಲೂಕದ ಗೋಳಿಹೊಳೆ ಗ್ರಾಮದ ಹುಂಚಣಿ ಚಿಕ್ಕಹಳ್ಳಿದ ಬಿರ್ಸೇರು ಪೃಥ್ವಿರಾಜ್ ಶೆಟ್ಟಿ ಮೇರೆಗೆ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಹಿಡಿದು ಬೈಂದೂರು ತಾಲೂಕದ ಗೋಳಿಹೊಳೆ ಗ್ರಾಮ ಮುಟ್ಟ ಮೋಟಾರ್ ಗಾಡಿಲಿಡು ಮೆರವಣಿಗೆಡು ಕೊನದು ತಮ್ಮನದ ಮರ್ಯಾದೆ ಮಲ್ತಿರು. ಕುಂದಾಪುರ ಪಿದಾಡಿನ ಮುಳ್ಳಿಕಟ್ಟೆ, ತ್ರಾಸಿ, ನಾವುಂದ, ನಾಗೂರು, ಉಪ್ಪುಂದ, ಬೈಂದೂರು, ಎಳಜಿತ್, ಗೋಳಿಹೊಳೆ ಮಾರ್ಗ 40 ಕಿಲೋಮೀಟರ್ ದೂರ ಮುಟ್ಟ ಗ್ರಾಮದಕ್ಕಳು ಕ್ರಿಕೆಟ್ ಅಭಿಮಾನಿಲು ಮೆರವಣಿಗೆ ನಡಪಾದು ಪೃಥ್ವಿರಾಜ್ನು ಪುಟ್ಟೂರುಗೂ ಎದ್ಕೊಂಡೆರು. ಕುಂದಾಪುರ ಬೊಕ್ಕ ಬೈಂದೂರು ಬಂಟಿರ್ನ ಸಂಗೊಲಿನ ಗುರಿಕಾರ್ಯರು ಕಾರ್ಯಂತಿರು ಪದಾಧಿಕಾರಿಲು ಸದಸ್ಯರು ಬೊಕ್ಕ ಬೈಂದೂರು ಬಿಜೆಪಿದ ನಿಲೆಟ್ ಪೃಥ್ವಿರಾಜ್ ಶೆಟ್ಟಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲೆ.